ಆನ್ಲೈನ್ ಖರೀದಿಯ ಜಾಲತಾಣಗಳಾದ ಗೂಗಲ್ ಮತ್ತು ಅಮೆಜಾನ್ ವಿರುದ್ಧ ಸದ್ಯ ಆಕ್ರೋಶದ ಕಟ್ಟೆ ಒಡೆದಿದೆ. ಇತ್ತೀಚೆಗೆ ಈ ಎರಡು ಆನ್ಲೈನ್ ಸೈಟ್ಗಳು ಕನ್ನಡ ಭಾಷೆಗೆ ಅವಮಾನಿಸಿ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿತ್ತು. ಇದೀಗ ಫೇಸ್ಬುಕ್ನಲ್ಲಿ ಸೂರ್ಯ ಎಂಬಾತ ತುಳುನಾಡಿನ ಧ್ವಜವನ್ನ ಚಪ್ಪಲಿಗೆ ಹೋಲಿಕೆ ಮಾಡಿ ಅಖಂಡ ತುಳುನಾಡಿನ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಇವತ್ತು ತುಳುನಾಡು ಚಪ್ಪಲಿ ಬಂದಿದೆ ತೆಗೆದುಕೊಳ್ಳಿ, ನಾಳೆ ತುಳುನಾಡ ಬಿಕಿನಿಯ ಫೋಟೋ ಕೂಡ ಬರಬಹುದು ಅಂತ ಅಸಹ್ಯಕಾರಿಯಾಗಿ ಕಮೆಂಟ್ ಅನ್ನ ಹಾಕಿದ್ದಾನೆ. ನೆಲ ಜಲ ಭಾಷೆಯ ವಿಚಾರದಲ್ಲಿ ತುಳುವರು ಎಂದಿಗೂ ರಾಜಿಯನ್ನ ಮಾಡಿಕೊಂಡವರಲ್ಲ. ಬೇರೆ ರಾಜ್ಯದವರು ತುಳುನಾಡಿಗೆ ಬಂದು ವಿದ್ಯಾಭ್ಯಾಸ, ಉದ್ಯೋಗ ಎಂಬೆಲ್ಲ ಕಾರಣ ಕೊಟ್ಟು ಇಲ್ಲೇ ಬದುಕನ್ನ ಕಟ್ಟಿಕೊಂಡಾಗಲೂ ತುಳುವರು ವಿರೋಧವನ್ನ ಮಾಡಿದವರಲ್ಲ. ಎಲ್ಲರ ಆಚಾರ ವಿಚಾರಗಳಿಗೂ ಗೌರವ ಕೊಟ್ಟು ಎಲ್ಲರನ್ನ ಆದರದಿಂದ ನೋಡುವಂತಹ, ಸಾಮರಸ್ಯಕ್ಕೆ ಹೆಚ್ಚು ಒತ್ತುವನ್ನ ಕೊಡುವಂತಹ ತುಳುವರ ಸಂಸ್ಕೃತಿಗೆ ಇಂದು ಪೆಟ್ಟು ಬಿದ್ದಿದೆ. ತುಳುನಾಡ ಧ್ವಜಕ್ಕೆ ಅತ್ಯಂತ ಕೀಳಾಗಿ ಅವಮಾನವನ್ನ ಮಾಡಲಾಗಿದೆ. ಈ ಒಂದು ಬೆಳವಣಿಗೆ ಶಾಂತಿ ಪ್ರಿಯರಾದ ಕರಾವಳಿಗರ ನೆತ್ತರು ಕುದಿಯುವಂತೆ ಮಾಡಿದ್ದು, ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯನ್ನ ಉಂಟು ಮಾಡಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಎಂಬ ಕೂಗು ಕೇಳಿ ಬರ್ತಾ ಇದ್ದು, ತುಳು ಟ್ರೋಲ್ ಪೇಜ್ಗಳಲ್ಲೂ ಈ ಬಗ್ಗೆ ವ್ಯಾಪಕ ಆಕ್ರೋಶ ಹೆಚ್ಚಾಗಿದೆ.